ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಚಾಮರಾಜನಗರ ತಾಲೂಕಿನ ಸೋಮರ್ಪೇಟೆಯ 40 ವರ್ಷ ಮೀರಿದ ಅವಿವಾಹಿತ ಗೌರಮ್ಮ ಮತ್ತು ಗಂಗಮ್ಮ ಎಂಬ ಅವಳಿ ಹೆಣ್ಣು ಮಕ್ಕಳಿಗೆ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಯೋಗೇಶ್ ಕೆ ಅವರು 30 ವರ್ಷಗಳ ಹಿಂದೆ ತಂದೆ ತಾಯಿ ಕಳೆದುಕೊಂಡು ಬಡತನದಲ್ಲಿ ಜೀವನ ಸಾಗಿಸುತ್ತಿರುವ ಹೆಣ್ಣು ಮಕ್ಕಳ ಜೀವನಕ್ಕೆ ನಮ್ಮ ಸಂಘಟನೆ ನೆರವು ನೀಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು। ಮುಂದಿನ ದಿನಗಳಲ್ಲಿ ನಗರಸಭೆಯ ಗಮನಕ್ಕೆ ತಂದು ವಾಸಿಸಲು ಯೋಗ್ಯವಾದ ಮನೆ ನಿರ್ಮಾಣ ಮಾಡಲು ಸಂಘಟನೆಯ ವತಿಯಿಂದ ಒತ್ತಾಯ ಮಾಡಲಾಗುವುದು। ಜೊತೆಗೆ ಮನಸ್ವಿನಿ ಯೋಜನೆಯ ಫಲಾನುಭವಿಯಾಗುವಂತೆ ಸ್ಥಳೀಯ ಸಂಸ್ಥೆಗಳ ಗಮನಕ್ಕೆ ತರಲಾಗುವುದೆಂದು ಹೇಳಿದರು। ಅಖಿಲ ಭಾರತ ಕರುನಾಡ ಯುವ ಶಕ್ತಿ ಸಂಘಟನೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಚಾಮರಾಜನಗರ ತಾಲೂಕಿನ ಸೋಮರ್ಪೇಟೆಯ ಒಂದು ಗ್ರಾಮಕ್ಕೆ ಬಂದಿದ್ದೇವೆ। ಇಲ್ಲಿ 30 ವರ್ಷಗಳ ಹಿಂದೆ ತಂದೆ ತಾಯಿಗಳನ್ನು ಕಳೆದುಕೊಂಡಂತಹ ಗೌರಮ್ಮ ಮತ್ತು ಗಂಗಮ್ಮ ಎಂಬ ಹೆಣ್ಣು ಮಕ್ಕಳ ಒಂದು ಸ್ಥಿತಿಯನ್ನು ನೋಡಿದಾಗ ಬಹಳ ಶೋಚನೀಯವಾಗಿದೆ। ನಾವು ಮೊನ್ನೆ ಆಂಧ್ರ ಪತ್ರಿಕೆ ವರದಿಗಾರರಂಥ ಆಸಿಮರವರ ಒಂದು ವರದಿಯನ್ನು ನೋಡಿದ ತಕ್ಷಣ ನಮಗೆ ಅದು ಓದ್ತಾ ಇದ್ದಾಗ ತುಂಬ ನೋವಾಗಿತ್ತು। ಅದಕ್ಕೆ ತಕ್ಷಣ ಮುನೀರ ಪಾಸರವರ ಒಂದು ಗಮನಕ್ಕೆ ತಂದಾಗ ಯೋಗೇಶ್ ಅವರ ಏನಾದರೂ ಆಗಲಿ ಹೋಗಿ ಆ ಹೆಣ್ಮಕ್ಕಳ ಒಂದು ಕಷ್ಟಕ್ಕೆ ಸ್ಪಂದಿಸೋಣ ಅಂತೇಳಿ ಇವತ್ತು ನಮ್ಮ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂತಹ ಅಶೋಕ್ ರಾಜ್ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಗ್ರಾಮಕ್ಕೆ ಬಂದ ಹೆಣ್ಮಕ್ಕಳ ಒಂದು ಕಷ್ಟಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತಿರೋದು ನಮ್ಮ ಸಂಘಟನೆ ಹೆಮ್ಮೆ ವಿಚಾರ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತು ಇತರ ಸಂಘ ಸಂಸ್ಥೆಗಳ ವತಿಯಿಂದ ಇನ್ನೂ ಹೆಚ್ಚಿನ ಒಂದು ಸಹಾಯಧನ ಅವರ ಒಂದು ಕುಟುಂಬಕ್ಕೆ ತಲುಪುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದಷ್ಟು ಮಾತು ಅವಕಾಶ ಮಾಡಿಕೊಂಡು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಹೊಂದಿಸ್ತಾ ಈ ಸಂದರ್ಭದಲ್ಲಿ ಅಖಿಲ ಭಾರತ ಕರುನಾಡ ಯುವ ಶಕ್ತಿ ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಅಶೋಕ್ ರಾಜ್, ಗುಂಡ್ಲುಪೇಟೆ ತಾಲೂಕು ಹಾಗೂ ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಮುನೀರ್ ಪಾಷಾ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಯೋಗೇಶ್ ಕೆ ಮೊದಲಾದವರು ಉಪಸ್ಥಿತರಿದ್ದರು। ವೇಣುಗೋಪಾಲ್ ಬೇರಂಪಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ।